ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೀಳಿಂಜೆ ಜಲದುರ್ಗ ಮಹಿಳಾ ಮಂಡಳಿಗೆ ದೊರಕಿದ್ದು ಸದಸ್ಯರ ವಾಹನ ಜಾಥಾ ಉಡುಪಿಯಲ್ಲಿ ನಡೆಯಿತು. ಉಡುಪಿಯ ಉಪ್ಪೂರಿನ ಕೆಜಿ ರೋಡಿನಿಂದ ಕೀಳಿಂಜೆವರೆಗೆ ಮೆರವಣಿಗೆಯನ್ನು ನಡೆಸಿದರು. ಕಳೆದ 12 ವರ್ಷದಿಂದ ಜಲದುರ್ಗ ಮಹಿಳಾ ಮಂಡಳಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ. ಸಂಘದ ಅಧ್ಯಕ್ಷೆ ಸುನೀತಾ ಕೋಟ್ಯಾನ್ ಸ್ಪಂದನ ವಾಹಿನಿಯೊಂದಿಗೆ ಮಾತನಾಡಿ ಸಂಘದ ಕಾರ್ಯವನ್ನು ಮೆಚ್ಚಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಪ್ರಶಸ್ತಿಯಿಂದ ತುಂಬ ಸಂತೋಷವಾಗಿದೆ. ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಈ ಪ್ರಶಸ್ತಿ ಪ್ರೇರಣೆಯಾಗಲಿದೆ ಎಂದರು. ಜಲದುರ್ಗ ಮಹಿಳಾ ಸಂಘ ಶ್ರೀಲಂಕೆ ಹಾಗೂ ಗ್ರಾಮ 12 ವರ್ಷಗಳಿಂದ ಸತತವಾಗಿ ಜನರ ಸೇವೆಯನ್ನು ಮಾಡುತ್ತಾ ಹಾವಂದೆ ಗ್ರಾಮ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಹೆಸರು ಗಳಿಸಿದಂತಹ ಸಂಸ್ಥೆ ಜಲದುರ್ಗ ಮಹಿಳಾ ಸಂಘ 12ನೇ ವರ್ಷವನ್ನು ಈಗ ಪೂರೈಸಿಕೊಂಡು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿ ಕರ್ನಾಟಕ ಜನ ಸರ್ಕಾರದಿಂದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು ಆ ಒಂದು ಗ್ರಾಮಕ್ಕೆ ಹೆಮ್ಮೆಯನ್ನು ತಂದಂತಹ ಸಂಸ್ಥೆ ಜಲದುರ್ಗ ಮಹಿಳಾ ಸಂಘ. ಸಂಘದ ಎಲ್ಲ ಸದಸ್ಯರು ಜಲದುರ್ಗ ಮಹಿಳಾ ಸಂಘ ಈ ಒಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಸುನೀತಾ ಲೋಕನಾಥ್ ಕೋಟ್ಯಾನ್ ಹಾಗೂ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಇಂದು ಗೌರವಾನ್ವಿತ ಕರ್ನಾಟಕ ಜನ ಸರ್ಕಾರದಿಂದ ಪಡೆದಂತಹ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾವಂದೆ ಗ್ರಾಮಕ್ಕೆ 2006ರಲ್ಲಿ ಈ ಸಂಘ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮಗೆ ಪ್ರಶಸ್ತಿ ಸಿಕ್ಕಿದ ಬಾರಿ ಖುಷಿಯಲ್ಲಿದ್ದೇವೆ. ಮತ್ತು ಹಾವಂಜೆ ಗ್ರಾಮದವರ ಸಪೋರ್ಟಿನಲ್ಲಿ ನಾವು ಈಗ ಗ್ರಾಮಸ್ಥರದ್ದು ಮತ್ತು ಗಣ್ಯರದ್ದೆಲ್ಲ ಸಪೋರ್ಟಿನಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ನಮಗೆ ಒಂದು ಪ್ರಶಸ್ತಿ ಆಯ್ಕೆ ಆಗಿದೆ. ತುಂಬ ಖುಷಿಯಲ್ಲಿದ್ದೇವೆ.